ಬಂಟ್ವಾಳ ತಾಲೂಕಿನ ಮಾಣಿ ನೇರಳಕಟ್ಟೆಯಲ್ಲಿ ವಿವಾಹಿತ ಮಹಿಳೆ ಶಕುಂತಲಾಗೆ ಚೂರಿಯಿಂದ ಇರಿದು ಪರಾರಿಯಾಗಿದ್ದ ಆರೋಪಿ ಆಟೋ ಡ್ರೈವರ್ನನ್ನ ಧರ್ಮಸ್ಥಳ ಪೊಲೀಸರು ಚಾರ್ಮಾಡಿಯಲ್ಲಿ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಬಂಧಿತನನ್ನ ಆರೋಪಿ ಶ್ರೀಧರ ಅಂತ ಗುರುತಿಸಲಾಗಿದೆ. ಇವರು ದಂಪತಿಗಳು ಒಟ್ಟಿಗೆ ಕ್ಯಾಂಟೀನ್ ನಡೆಸ್ತಾ ಇದ್ದು, ನಿನ್ನೆ ಶಕುಂತಲಾ ಅವರು ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಾಗ ರಿಕ್ಷಾ ಚಾಲಕ ಬಂದು ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿ ನಂತರ ದಾರಿ ಮಧ್ಯೆ ಚೂರಿಯಿಂದ ಯದ್ವಾ ತದ್ವಾ ತಿವಿದು ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ನಡು ರಸ್ತೆಯಲ್ಲೇ ಆಟೋ ಚಾಲಕ ಶ್ರೀಧರ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ಪರಿಣಾಮ ಮಹಿಳೆ ಶಕುಂತಲಾ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾರೆ. ಮಾಣಿ ನಿವಾಸಿ ಶಕುಂತಲಾ ಮದುವೆಯಾಗಿ ಅನಂತಾಡಿಯ ದೇವಿನಗರದಲ್ಲಿ ವಾಸ ಮಾಡ್ತಾ ಇದ್ರು. ಶಕುಂತಲಾ ಅವರನ್ನ ಚೂರಿಯಿಂದ ಇರಿದು ಬಳಿಕ ಪರಾರಿಯಾಗಿದ್ದ ಆರೋಪಿಯನ್ನ ಚಾರ್ಮಾಡಿಯಲ್ಲಿ ಧರ್ಮಸ್ಥಳ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಟ್ಲ ಪೊಲೀಸರಿಗೆ ಒಪ್ಪಿಸಿದ್ದಾರೆ.